ഒടുവാർ അമാനത്തുൽ ഇസ്ലാം മദ്രസ എന്ന മഹത്തായ സ്ഥാപനത്തിൻ്റെ 40ാം വാർഷികവും മതവിജ്ഞാന സദസ്സും ഇതേ മാസം 9, 10, 11, 12, 13 തീയതികളിൽ അമാനത്തുൽ ഇസ്ലാം മദ്രസ അങ്കണത്തിൽ വളരെ വിപുലീകരിച്ച് നടത്താൻ വേണ്ടി തീരുമാനിച്ചിട്ടുണ്ട്. ಒಡುವಾರ್ ಅಮಾನತ್ತುಲ್ ಇಸ್ಲಾಂ ಮದ್ರಸಾ ವಾರ್ಷಿಕೋತ್ಸವ ಮೇ 9ರಿಂದ ಪ್ರಾರಂಭ. ಅಮಾನತ್ತುಲ್ ಇಸ್ಲಾಂ ಮದ್ರಸಾ ವತಿಯಿಂದ ವಾರ್ಷಿಕೋತ್ಸವ, ಧಾರ್ಮಿಕ ಜ್ಞಾನ ಸಮ್ಮೇಳನ ಹಾಗೂ ಇಸ್ಲಾಮಿಕ್ ಕಥಾಪ್ರಸಂಗ ಕಾರ್ಯಕ್ರಮವು ಮೇ 9ರಿಂದ 13ರವರೆಗೆ ಬದರ್ ಜುಮಾ ಮಸೀದಿಯಲ್ಲಿ ನಡೆಯಲಿದೆ ಎಂದು ಸಂಘಟಕರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮೇ 9ರಂದು ಸಂಜೆ 7 ಗಂಟೆಗೆ ನಡೆಯುವ ಉದ್ಘಾಟನಾ ಸಮಾರಂಭವನ್ನು ಸೈಯದ್ ಕೆಎಸ್ ಆಟಕ್ಕೋಯ ತಂಗಳ್ ಉದ್ಘಾಟಿಸಲಿದ್ದು, ಡಾಕ್ಟರ್ ಫಾರೂಕ್ ನಯೀಮಿ ಇಜ್ರಾ ಎಕ್ಸ್ಪೆಡಿಷನ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಮೇ 10 ಮತ್ತು 11ರಂದು ಖ್ಯಾತ ಕಥಾಪ್ರಸಂಗಕಾರ ಸುಬೈರ್ ಮಾಸ್ಟರ್ ತೊಟ್ಟಿಕಲ್ ಹಾಗೂ ತಂಡದಿಂದ ಇಸ್ಲಾಮಿಕ್ ಕಥಾಪ್ರಸಂಗ ನಡೆಯಲಿದೆ. ಮೇ 12ರಂದು ನೌಶಬ್ ಬಾಕಾವಿ ಚಿರಯಂಕೀಲ್ ಧಾರ್ಮಿಕ ಉಪನ್ಯಾಸ ನೀಡಲಿದ್ದಾರೆ. ಮೇ 13ರಂದು ಸಂಜೆ 4 ಗಂಟೆಗೆ ಪ್ರವಾಸಿ ಮೀಟ್ ಮತ್ತು ಸಾಂಸ್ಕೃತಿಕ ಸಮ್ಮೇಳನ ನಡೆಯಲಿದ್ದು, ಕಾರ್ಯಕ್ರಮವನ್ನು ಎಕೆಎಂ ಅಶ್ರಫ್ ಉದ್ಘಾಟಿಸಲಿದ್ದಾರೆ. ಜಿಲ್ಲಾ ಪಂಚಾಯತ್ ಸದಸ್ಯ ಸೋಮಶೇಖರ್ ಆಳ್ವಾ, ಬ್ಲಾಕ್ ಪಂಚಾಯತ್ ಸದಸ್ಯ ಬಶೀರ್ ಕೊಟ್ಟುಡಲ್ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯ ಶ್ರೀನಿವಾಸನ್ ಮಾಸ್ಟರ್ ಶುಭಾಶಯ ಭಾಷಣ ಮಾಡಲಿದ್ದಾರೆ. ಅದೇ ದಿನ ರಾತ್ರಿ 8 ಗಂಟೆಗೆ ಸ್ವಲಾತ್ ವಾರ್ಷಿಕೋತ್ಸವ ಹಾಗೂ ಪ್ರಾರ್ಥನಾ ಸಭೆ ನಡೆಯಲಿದ್ದು, ಸಲಾಂ ಫೈಜಿ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ರಾಶಿದ್ ಹಿಮಾಮಿ ಸಕಾಫಿ ನೇತೃತ್ವ ವಹಿಸಲಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಜಮಾತ್ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಖಾದರ್ ಒಡುವಾರ್, ಸ್ವಾಗತ ಸಮಿತಿ ಅಧ್ಯಕ್ಷ ರಫೀಕ್ ರೋಲೆಕ್ಸ್, ಸಂಚಾಲಕ ಹಾರಿಸ್ ಸಿಎಚ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. സാംസ്കാരിക പ്രവാസി മീറ്റ് നടക്കുകയാണ്. അതിൽ ആശംസ പ്രസംഗ സംസാരിക്കുന്നത് സോമശേഖർ ജില്ലാ പഞ്ചായത്ത് അംഗം, ബഷീർ കൊട്ടുടൽ ബ്ലോക്ക് പഞ്ചായത്ത് അംഗം, അതുപോലെ ശ്രീനിവാസൻ മാസ്റ്റർ ഗ്രാമപഞ്ചായത്ത് മെമ്പർ, ഇവരൊക്കെ ആ പരിപാടിയിൽ സാന്നിധ്യം.